ಮಂಗಳೂರಿನ ಕೆನರಾ ಗರ್ಲ್ಸ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿನಿ ಕಾಸರಗೋಡು ಕೊಂಬಳೆ ಮೂಲದ ಅಮೃತಾ ಜೋಶಿ ಅವರು ತಿರಂಗ ಯಾತ್ರಾ ಅಭಿಯಾನದ ಅಂಗವಾಗಿ ಕಳೆದ 4 ತಿಂಗಳುಗಳಿಂದ ಒಂಟಿ ಬೈಕ್ ಪಯಣ ಆರಂಭಿಸಿ ದೇಶವ್ಯಾಪಿಯಾಗಿ 22,000 ಕಿಲೋಮೀಟರ್ ಸಂಚರಿಸಿ ಮರಳಿದ್ದಾರೆ. ಅದು ಬೆಳಗ್ಗೆ ಅವರು ಮಂಗಳೂರಿನ ಡೊಂಗರಕೇರಿ ಕೆನರಾ ಹೈಸ್ಕೂಲ್ಗೆ ಭೇಟಿ ನೀಡಿದಾಗ ಕೆನರಾ ಅಸೋಸಿಯೇಷನ್ ಪರವಾಗಿ ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಲಾಯಿತು. ಇದೇ ವೇಳೆ ಅಮೃತಾ ಜೋಶಿ ಅವರು ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ನಾನು ಬರ್ಮಾ, ಬಾಂಗ್ಲಾ, ನೇಪಾಳದ ಗಡಿಯಲ್ಲಿಯೂ ಸಂಚರಿಸಿ ಅಲ್ಲಿ ನಮ್ಮ ಭಾರತೀಯ ಸೈನಿಕರ ಸವಾಲಿನ ಪರಿಸ್ಥಿತಿಯನ್ನು ಕೂಡ ಕಣ್ಣಾರೆ ಕಂಡು ಬಂದಿದ್ದೇನೆ. 12 ವರ್ಷದವಳಿದ್ದಾಗಲೇ ಈ ಬೈಕ್ ಓಡಿಸುವ ಕ್ರೇಜ್ ಹೊಂದಿದ್ದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಿರ್ಧರಿಸಿದ್ದೆ. ನನ್ನ ಸಾಧನೆಯನ್ನು ಭಾರತೀಯ ಸೇನೆಗೆ ಅರ್ಪಣೆ ಮಾಡಿ ಫೆಬ್ರವರಿ 4ರಂದು ನನ್ನ ಜರ್ನಿ ಆರಂಭಿಸಿದೆ ಅಂತ ಹೇಳಿದರು. ಉತ್ತರ ಪ್ರದೇಶದಲ್ಲಿ ಅಪಘಾತಕ್ಕೆ ಒಳಗಾಗಿ ಊರಿಗೆ ಬಂದಿದ್ದ ನಾನು ಮತ್ತೆ ಪ್ರಯಾಣ ಆರಂಭಿಸಿ ಇದೀಗ ಗುರಿ ಮುಟ್ಟಿದೆ ಅಂತ ತಮ್ಮ ಜರ್ನಿಯನ್ನು ವಿವರಿಸಿದರು. ಪ್ರಸ್ತುತ ಈಕೆ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಎನ್ನುವ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೆನರಾ ಅಸೋಸಿಯೇಷನ್ ಪ್ರಮುಖರಾದ ಪುರುಷೋತ್ತಮ್ ಶೆಣೈ, ರಂಗನಾಥ್ ಭಟ್, ಸುರೇಶ್ ಕಾಮತ್, ನರೇಶ್ ಶೆಣೈ, ಕಾಲೇಜಿನ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಕುಂಬಳೆಯವಳು. ಸೊ ನನಗೆ ಚಿಕ್ಕವಳಿಂದನೂ ಬೈಕ್ ರೈಡಿಂಗ್ ಅಂದರೆ ತುಂಬಾ ಕ್ರೇಜ್. ನಾನು 12 ಇಯರ್ಸ್ ಇರಬೇಕಿದ್ರೇ ನಾನು ಬೈಕ್ ರೈಡಿಂಗ್ ಕಲ್ತಿದ್ದು. ಆವಾಗೆಲ್ಲ ಸ್ಕೂಲ್ ಗ್ರೌಂಡಲ್ಲಿ ಓಡಿಸ್ತಾ ಇದ್ದೆ ಅಂತ ಒಂದು 2 ಪಾಯಿಂಟ್ನ ಇಟ್ಕೊಂಡು 2 ಏಮ್ನ ಹಿಡ್ಕೊಂಡು ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಫೆಬ್ರವರಿ 4th ನಾನು ಕ್ಯಾಲಿಕಟ್ಟಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಹಾಗೆ ತವಾಂಗ್, ಚೈನಾ ಬಾರ್ಡರ್ ಏನಿದೆ ಅರುಣಾಚಲ್ ಪ್ರದೇಶ್, ಅಲ್ಲಿ ಏಪ್ರಿಲ್ 9th ನನ್ನ ಜರ್ನಿ ಎಂಡ್ ಆಯಿತು. ಬಟ್ ನಾನು ಹೊರಡಬೇಕಿದ್ರೆ ಎಲ್ಲರೂ ಹೇಳ್ತಿದ್ರು ನಾರ್ತ್ ಈಸ್ಟ್ ವೆರಿ ಡೇಂಜರಸ್, ಅಲ್ಲಿನ ಜನರು ಸರಿ ಇಲ್ಲ, ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಸರಿ ಇಲ್ಲ ಅಂತೆಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ದೇ ಆರ್ ವೆರಿ ಹಾರ್ಮ್ಲೆಸ್ ಪೀಪಲ್ ಆ್ಯಂಡ್ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಪ್ರೀತಿ ತೋರಿಸ್ತಾರೆ. ಸೊ ಆ ಪ್ರೀತಿ ನನಗೆ ಅಲ್ಲಿ ಸಿಕ್ಕಾಪಟ್ಟೆ ಸಿಕ್ತು. ಸೊ ಆ ಜರ್ನಿನ ನನಗೆ ಅಲ್ಲೇ ಎಂಡ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿಂದ ನಾನು ಆಲ್ ಇಂಡಿಯಾ ಕಂಪ್ಲೀಟ್ ಯಾಕೆ ಮಾಡಬಾರ್ದು ಅಂತ ಆ ಒಂದು ಥಾಟ್ ನನಗೆ ಬಂತು. ಸೊ ಅಲ್ಲಿಂದ ನಾನು ಆಲ್ ಇಂಡಿಯಾ ಕವರ್ ಮಾಡೋಣ ಅಂತ ಅಲ್ಲೇ ಎಲ್ಲ ಸ್ಕೆಚ್ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ನೇಪಾಳ ಹೊರಟೆ. ನೇಪಾಳ, ಮಯನ್ಮಾರ್ ಎಲ್ಲ ಕವರ್ ಮಾಡ್ತಾ ನಾರ್ತ್ ಸೈಡ್ ಹೋಗಬೇಕಿದ್ರೆ ನಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು. ಅದು ಮೇಜರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ನನಗೆ 1 ಮಂತ್ ಬಾಡಿಗೆ ರೆಸ್ಟ್ ಬೇಕು ಅಂತ 1 ಮಂತ್ ರೆಸ್ಟ್ ತಗೊಳ್ಳೋಕ್ಕೆ ಮತ್ತೆ ಊರಿಗೆ ಬಂದೆ. ಸೊ ನನ್ನ ಬೈಕ್ ಕೂಡ ಟೋಟಲ್ ಲಾಸ್ ಆಗಿತ್ತು. ಅಂದರೆ ಮೇಜರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಬೈಕ್ ತುಂಬಾ ಡ್ಯಾಮೇಜ್ ಆಗಿತ್ತು. ಆವಾಗ ಊರಿಗೆ ಬಂದಮೇಲೆ ನೆಕ್ಸ್ಟ್ ಹೇಗೆ ರೈಡ್ ಕಂಟಿನ್ಯೂ ಮಾಡೋದಂತ ತುಂಬಾ ನನಗೆ ವರಿ ಆಗಿದ್ದೆ. ಆವಾಗ ನನ್ನ ಫಿಯಾನ್ಸೆ, ನನಗೆ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯಿತು, ನನ್ನ ಫಿಯಾನ್ಸೆ ಅವ್ರ ಬೈಕ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಬೈಕ್ನ UPಗೆ ಟ್ರಾನ್ಸ್ಪೋರ್ಟ್ ಮಾಡಿ ಎಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿಂದನೇ ನನ್ನ ಜರ್ನಿನ ನಾನು ಕಂಟಿನ್ಯೂ ಮಾಡಿದೆ. ಸೊ ಅಲ್ಲಿಂದ ಲಡಾಖ್ ಸೈಡ್ ಹೋಗಿ ಲಡಾಖಿಂದ ಕೆಳಗಿಳಿತಾ ಪಂಜಾಬ್, ರಾಜಸ್ಥಾನ್, ಮಹಾರಾಷ್ಟ್ರ ಎಲ್ಲ ಬಂದು ಗೋವಾ ಬಂದು ಕರ್ನಾಟಕಕ್ಕೆ ಇವಾಗ ಎಂಟ್ರಿ ಆಗಿದ್ದೇನೆ. ಇವತ್ತು ನನ್ನ ಲಾಸ್ಟ್ ಡೆಸ್ಟಿನೇಷನ್ ಮತ್ತೆ ಕೇರಳ ಹೋಗಿ ರೀಚ್ ಆಗ್ತಾ ಇದ್ದೀನಿ. ನಾನು 2010ಇಂದ 2015 ತನಕ ನಾನು ಕೆನರಾ ಗರ್ಲ್ಸ್ ಹೈಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ನಾನು 5 ಇಯರ್ಸ್ ಕಲ್ತಿದ್ದೀನಿ. ನಾನು 6 to 10 ಸ್ಟ್ಯಾಂಡರ್ಡ್ನ ನಾನು ಇಲ್ಲೇ ಓದಿರೋದು.